ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯಾಸ್ ವ್ಲಾಗ್. ಸೊ ಇವತ್ತಿನ ವಿಡಿಯೋ ಮ್ಯಾಂಗೋ ಸ್ಪೆಷಲ್. ಸಮ್ಮರ್ ಸೀಸನಲ್ಲಿ ಮ್ಯಾಂಗೋ ತಿನ್ನಲಿಲ್ಲ ಅಂದರೆ ಹೇಗೆ? ನೀವು ಮ್ಯಾಂಗೋನ ಎಷ್ಟು ಬೇಕಾದರೂ ತಿನ್ನಿ, ಆದರೆ ಈ ಥರ ಮಧ್ಯದಲ್ಲಿ ಒಂದು ಕ್ಯಾರಮಲೈಸ್ಡ್ ಮ್ಯಾಂಗೋ ಮಾಡ್ಕೊತೀನಿ. ನಾನು ಇದನ್ನು ತಿಂದಾದ್ಮೇಲೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಟ್ರೈ ಮಾಡಿಸಿದ್ದೀನಿ. ಏನಿಲ್ಲ, ತುಂಬ ಚೆನ್ನಾಗಿರೋ ಮ್ಯಾಂಗೋ ಹಣ್ಣನ್ನು ತೊಗೊಂಡು ಕಟ್ ಮಾಡಿಕೊಂಡು ಅದರ ಮೇಲೆ ಪಿಂಚ್ ಆಫ್ ಸಾಲ್ಟ್ ಹಾಕಿ, ಪಿಂಚ್ ಆಫ್ ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಶುಗರ್, ಇಂಗ್ರೀಡಿಯೆಂಟ್ಸ್ ಇಷ್ಟೇ. ಗ್ಯಾಸ್ ಸ್ಟವ್ ಮೇಲೆ ಒಂದು ಸೌಟನ್ನು ಬಿಸಿ ಮಾಡಿ ಈ ಥರ ಮ್ಯಾಂಗೋಗೆ ಬರೆ ಎಳಿತಾ ಹೋಗಿ ವಿತಿನ್ ಜಸ್ಟ್ 2 ಮಿನಿಟ್ಸಲ್ಲಿ ಕ್ಯಾರಮಲೈಸ್ಡ್ ಮ್ಯಾಂಗೋ ರೆಡಿ. ಸೇಮ್ ಆ್ಯಸ್ ಗ್ರಿಲ್ಲಿಡ್ ಪೈನಾಪಲ್ ಥರ ಟೇಸ್ಟ್ ಇರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಮನೆಯವರೆಲ್ರಿಗೂ ತಿನ್ನಿಸಿ. ಸೊ ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.